ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಯಾವ ಮಟ್ಟದಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ, ಎಷ್ಟೆಷ್ಟು ಚಿತ್ರಮಂದಿರಗಳು ಎಷ್ಟೆಷ್ಟು ಪ್ರದರ್ಶನವನ್ನ ನೀಡಿದ್ದಾರೆ ಅನ್ನೋದನ್ನ ನಾವು ನಿರಂತರವಾಗಿ ಹೇಳ್ತಾನೆ ಇದ್ದೀವಿ. ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಎರಡು ಚಿತ್ರಮಂದಿರಗಳ ಬಗ್ಗೆ ಹೇಳಲೇಬೇಕು. ಒಂದು ಸಾಮಾನ್ಯ PVR ಚಿತ್ರಮಂದಿರ, ಹಾಗೆ ಮತ್ತೊಂದು PVR ಚಿತ್ರಮಂದಿರವೇ ಆದರೆ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ರೆಕ್ಸ್ ಚಿತ್ರಮಂದಿರ. ಎರಡು ಚಿತ್ರಮಂದಿರಗಳ ಬಗ್ಗೆ ನಾವು ಹೇಳಲೇಬೇಕು. ಈಗಲೇ ನೀವು ನೋಡ್ತಾ ಇದ್ದೀರಾ, ನಾಳೆ ಪ್ರದರ್ಶನ 30ನೇ ತಾರೀಕಿನ ಪ್ರದರ್ಶನ ಇದು. ನೋಡಿ ಯಾವ ಮಟ್ಟಕ್ಕೆ ಚಿತ್ರಮಂದಿರಗಳು ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಿದೆ, ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದು. ಈ ಪೈಕಿ ನಮಗೆ ಬಹಳ ಅಚ್ಚರಿ ಅನಿಸೋದು ರೆಕ್ಸ್ ಚಿತ್ರಮಂದಿರ. ಅದರ ಬಗ್ಗೆ ನಾವು ಮತ್ತೆ ಹೇಳ್ತೀವಿ. ಅದಕ್ಕೂ ಮೊದಲು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಒರಾಯನ್ ಮಾಲ್ ಏನಿದೆ, ಇಲ್ಲಿರುವಂಥ PVR ಚಿತ್ರಮಂದಿರ. ಆರಂಭದಲ್ಲಿ ಎಲ್ಲ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಕೊಟ್ಟಿರೋದು ಬೆರಳೆಣಿಕೆ ಪ್ರದರ್ಶನ, ಒಂದೆರಡು ಪ್ರದರ್ಶನ ಅಷ್ಟೇ. ಆದರೆ ಪ್ರಸ್ತುತ ಒರಾಯನ್ ಮಾಲ್ನಲ್ಲಿರುವಂಥ PVR ಚಿತ್ರಮಂದಿರದಲ್ಲಿ ಬರೋಬ್ಬರಿ 17 ಪ್ರದರ್ಶನ. ಬೆಳಗ್ಗೆ 8:20 ಪ್ರದರ್ಶನ ಆರಂಭವಾಗುತ್ತೆ. ಇದರ ಜೊತೆಗೆ PXL ಆಡಿಟೋರಿಯಂ ಕೂಡ ಈ ಸಿನಿಮಾಗೆ ನೀಡಿದ್ದಾರೆ. ಈ PXL ನೀಡೋದು ಸ್ಟಾರ್ ನಟರ ಸಿನಿಮಾ ಬಂದರೆ ಅದು ಕೊಟ್ಟರೆ ಪುಣ್ಯ, ಅದು ಬಿಟ್ಟರೆ ಪರಭಾಷಾ ಸಿನಿಮಾಗಳಿಗೇ ಇರುತ್ತೆ PXL. ಆದರೆ ಬೆಳಗ್ಗೆ 10 ಗಂಟೆಯ ಪ್ರದರ್ಶನ, ಅದಾದ ಬಳಿಕ 6:40 ಪ್ರದರ್ಶನ, ಅದಾದ ಬಳಿಕ ರಾತ್ರಿ 9:30 ಪ್ರದರ್ಶನ. ಈ ಆಡಿಟೋರಿಯಮಲ್ಲಿ ಟಿಕೆಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂತೇಳಿದ್ರೆ ಆ ಆಡಿಟೋರಿಯಮಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಿದವರಿಗೆ ಗೊತ್ತಿದೆ ಅದರ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದು. ಹೀಗಾಗಿ ಸ್ವಲ್ಪ ಟಿಕೆಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ, ದೊಡ್ಡ ಮಟ್ಟದಲ್ಲಿ ಏನಲ್ಲ, ಸ್ವಲ್ಪ ಜಾಸ್ತಿ. ಕನ್ನಡ ಸಿನಿಮಾಗಳಿಗೆ ಈ ಆಡಿಟೋರಿಯಮನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸುವಂಥ ಸಂದರ್ಭದಲ್ಲಿ ಸೂ ಫ್ರಮ್ ಸೋ ಸಿನಿಮಾಗೆ 3 ಪ್ರದರ್ಶನವನ್ನು ನೀಡಲಾಗಿದೆ PXLನಲ್ಲಿ. ಬೆಳಗ್ಗೆ 8:20 ಮೊದಲ ಪ್ರದರ್ಶನ ಆಗಿ ರಾತ್ರಿ 10:30 ಕೊನೆಯ ಪ್ರದರ್ಶನ, ಒಟ್ಟು 17 ಪ್ರದರ್ಶನ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇದೀಗ ನಾವು ನೇರವಾಗಿ ಬ್ರಿಗೇಡ್ ರೋಡಿಗೆ ಹೋಗೋಣ. ರೆಕ್ಸ್ ಚಿತ್ರಮಂದಿರದತ್ತ PVR ಚಿತ್ರಮಂದಿರ, ಇದು ಕೂಡ ರಾಜಧಾನಿ ಬೆಂಗಳೂರಿನ ಐಷಾರಾಮಿ ಚಿತ್ರಮಂದಿರಗಳಲ್ಲಿ ಇದು ಕೂಡ ಒಂದು. ಇದರಲ್ಲಿ ಏನಿದೆ ವಿಶೇಷ? 3 ಪ್ರದರ್ಶನ ಕೊಟ್ಟಿದ್ದಾರೆ. ಏನು ವಿಶೇಷ ಅಂತ ಕೇಳ್ಬೋದು ನೀವು. ವಿಶೇಷ ಇದೆ. ಮೊದಲ ದಿನ ಈ ಚಿತ್ರಮಂದಿರದ ಪ್ರದರ್ಶನ ಇರಲೇ ಇಲ್ಲ. ಎರಡನೇ ದಿನ ಶನಿವಾರ 1 ಪ್ರದರ್ಶನ, ಭಾನುವಾರ 2 ಪ್ರದರ್ಶನ, ಇದೀಗ 3 ಪ್ರದರ್ಶನ. ಬೆಳಗ್ಗೆ 9:20 ಎಕ್ಸ್ಟ್ರಾ ಶೋ. ಆರಂಭದಲ್ಲಿ ಕೇವಲ ಮಧ್ಯಾಹ್ನ 2:30 ಪ್ರದರ್ಶನ ಅಷ್ಟೇ ಇತ್ತು. ಅದಾದ ಬಳಿಕ 10:30 ಪ್ರದರ್ಶನ ಆಯಿತು. ಇದೀಗ ಬೆಳಗ್ಗೆ 9:20 ಒಂದು ಪ್ರದರ್ಶನ. ಟಿಕೆಟ್ ದರ ಎಷ್ಟಿದೆ ಗೊತ್ತಾ? ಬೆಳಗ್ಗೆ 9:20 ಪ್ರದರ್ಶನಕ್ಕೆ 800 ರೂಪಾಯಿ, 700 ರೂಪಾಯಿ. ಹಾಗೆ ಮಧ್ಯಾಹ್ನ 2:30 ಪ್ರದರ್ಶನ 900, 800 ರೂಪಾಯಿ. ರಾತ್ರಿ 10:30 ಪ್ರದರ್ಶನ 900, 1000 ರೂಪಾಯಿ. ಇದು ಬುಧವಾರದ 30ನೇ ತಾರೀಕಿನಂದು ಇರುವಂತಹ ಟಿಕೆಟ್ ದರ, ವೀಕೆಂಡು ಅಲ್ಲ. ಇದೇ ಹೇಳುತ್ತೆ ಈ ಸಿನಿಮಾದ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದು. ಯಾಕಂತೇಳಿದರೆ ಈ ಚಿತ್ರಮಂದಿರಕ್ಕೂ ಕೂಡ ಪ್ರೇಕ್ಷಕರು ಮುಗಿಬಿದ್ದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದು 1000 ಆಗಲಿ, ಮೊನ್ನೆ ವೀಕೆಂಡ್ನಲ್ಲಿ 1200 ರೂಪಾಯಿ ಇತ್ತು. ಯಾಕಂತಂದರೆ ಚಿತ್ರಮಂದಿರದ ಗುಣಮಟ್ಟ ಆ ರೀತಿಯಾಗಿ ಇದೆ. ಒಂದೊಂದು ಥೀಮ್ನೊಂದಿಗೆ ಈ ಚಿತ್ರಮಂದಿರ ಕಾರ್ಯನಿರ್ವಹಣೆ ಆಗುತ್ತೆ. ಒಂದೊಂದು ಆಡಿಟೋರಿಯಂ ಒಂದೊಂದು ರೀತಿಯಲ್ಲಿ. ನೋಡಿ, ನಾಳೆ ಬೆಳಿಗ್ಗೆ 9:20 ಪ್ರದರ್ಶನ, ಹಿಂಭಾಗ ರೀಕ್ಲೈನರು ಪ್ರೈಮ್. ನೋಡಿ ಹಿಂಭಾಗದಲ್ಲಿ ಎಷ್ಟು ಟಿಕೆಟ್ಗಳು ಬುಕ್ ಆಗಿವೆ ಅನ್ನೋದು. 2:30 ಪ್ರದರ್ಶನ. ಇವತ್ತು ಎಲ್ಲ ಪ್ರದರ್ಶನಗಳು ಕೂಡ ಇಲ್ಲಿ ಸೋಲ್ಡ್ ಔಟ್ ಆಗಿದೆ. ಹೀಗಾಗಿ ಎಕ್ಸ್ಟ್ರಾ ಪ್ರದರ್ಶನ ಇವತ್ತು ಕೂಡ ಬೆಳಗ್ಗೆ 9:20 ಪ್ರದರ್ಶನ ಇತ್ತು, ನಾಳೆ ಕೂಡ ಇದೆ. ನೋಡಿ 900 ರೂಪಾಯಿಯ ರೀಕ್ಲೈನರ್ ಪ್ರೈಮಲ್ಲಿ ಹಿಂಭಾಗ ಸೋಲ್ಡ್ ಔಟ್ ಆಗಿದೆ. ಇನ್ನು ನಾರ್ಮಲ್ ರೀಕ್ಲೈನರ್ ನೋಡಿ, ಇಲ್ಲಿ ಮುಂಭಾಗದಲ್ಲಿ ಏರೋ ಅಷ್ಟೇ ಖಾಲಿ ಇರೋದು. ಬಿಯಲ್ಲಿ ಕಾರ್ನರ್ ಸೀಟುಗಳು ಅದು ಕೂಡ ಭರ್ತಿಯಾಗಿವೆ. ಇನ್ನು ರಾತ್ರಿ 10:30 ಪ್ರದರ್ಶನ ನೋಡಿ, ಇದು ಕೂಡ ಹಂಗೇನೆ 1000 ರೂಪಾಯಿ ಟಿಕೆಟ್ ಫುಲ್ ಆಗಿದೆ. ಇನ್ನು 900 ರೂಪಾಯಿಯ ಟಿಕೆಟು ಎ ಮಾತ್ರ ಖಾಲಿ ಇದೆ, ಅಂದರೆ ಮುಂಭಾಗದಲ್ಲಿ. ಬಿ ಮತ್ತು ಸಿ ನೋಡಿ ಕಾರ್ನರ್ ಸೀಟ್ ಅಷ್ಟೇ ಇಲ್ಲಿ ಖಾಲಿ ಇರೋದು. ಇವರು ಕನ್ನಡ ಸಿನಿಮಾಗಳನ್ನು ಪ್ರದರ್ಶನ ಮಾಡೋದು ತುಂಬಾ ಕಡಿಮೆ. ಯಾಕಂತೇಳಿದರೆ ಈ ಮಟ್ಟದಲ್ಲಿ ದುಬಾರಿ ದರವನ್ನು ಕೊಟ್ಟು ಯಾರು ನೋಡ್ತಾರೆ? ಹಾಗಾಗಿ ಅಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ತುಂಬಾ ಕಡಿಮೆ. ಯಾವುದೋ ಒಂದು ಬೆರಳೆಣಿಕೆಯ ಸಿನಿಮಾಗಳು ಬಂದಿದೆ ಅಷ್ಟೇ, ಅದು 1 ಪ್ರದರ್ಶನದಲ್ಲಿ. ಅಂಥದ್ರಲ್ಲಿ ಈ ಸಿನಿಮಾ ಮೊದಲ ದಿನ ಪ್ರದರ್ಶನವನ್ನು ಕಂಡಿಲ್ಲ. ಅದಾದ ಬಳಿಕ 1, 2, ಇದೀಗ 3 ಪ್ರದರ್ಶನಗಳನ್ನು ಈ ಸಿನಿಮಾಗೆ ರೆಕ್ಸ್ ಚಿತ್ರಮಂದಿರದಲ್ಲಿ ನೀಡಿದ್ದಾರೆ. 1000 ರೂಪಾಯಿಯ ಟಿಕೆಟ್ ಇದ್ದರೂ ಕೂಡ ಚಿತ್ರಮಂದಿರ ಭರ್ತಿಯಾಗ್ತಾ ಇದೆ. ಇದು ಕೇವಲ ನಮ್ಮ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಂತೂ ಭರ್ಜರಿಯಾದಂಥ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಈ ಪೈಕಿ ರೆಕ್ಸ್ ಚಿತ್ರಮಂದಿರದಲ್ಲಿ ದಿನ 3 ಪ್ರದರ್ಶನಗಳನ್ನು ಈ ಸಿನಿಮಾಗೆ ನೀಡಿದ್ದಾರೆ. ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರೇಳಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.